ಅದಮಾರಿನಿಂದ ಅತಿ ಹೆಚ್ಚು ಶಾಲಾ ಮಕ್ಕಳೇ ಪ್ರಯಾಣಿಸುತ್ತಿದ್ದ ಖಾಸಗಿ ಬಸ್ಸಿನ ಚಾಲಕನಿಗೆ ಏಕಾಏಕಿ ರಕ್ತದೊತ್ತಡ ಸಮಸ್ಯೆ ಉಲ್ಬಣಿಸಿ ಅಡ್ಡಾದಿಡ್ಡಿ ಚಲಿಸಿದ ಬಸ್ ಅದೃಷ್ಟವಶಾತ್ ರಸ್ತೆ ಮಧ್ಯಭಾಗದಲ್ಲಿ ನಿಂತಿದ್ದರಿಂದ ಭಾರೀ ದುರಂತವೊಂದು ತಪ್ಪಿದ ಘಟನೆ ಎರ್ಮಾಳು ರಾಜರಾಜೇಶ್ವರಿ ಸಭಾಂಗಣದ ಬಳಿ ನಡೆದಿದೆ. ಸಂಜೆಯ ಸಮಯ ಶಾಲೆ ಬಿಟ್ಟು ಮನೆಗೆ ತೆರಳುತ್ತಿದ್ದ ಮಕ್ಕಳು ಶಿಕ್ಷಕಿಯರು ಸಹಿತ ಸಾರ್ವಜನಿಕರನ್ನು ತುಂಬಿಸಿಕೊಂಡು ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಬರುತ್ತಿದ್ದ ಬಸ್ ಪಿಎಂಟಿ ಏಕಾಏಕಿ ಅಡ್ಡಾದಿಡ್ಡಿ ಚಲಿಸಿ ಅರೆಕ್ಷಣ ಏನಾಗುತ್ತಿದೆ ಎನ್ನುವಷ್ಟರಲ್ಲಿ ಬಸ್ ಸದ್ದು ಮಾಡಿಕೊಂಡು ನಿಂತಿದೆ. ಏಕಕಾಲದಲ್ಲಿ ದಂಗಾದ ಪ್ರಯಾಣಿಕರು ವಿಚಿತ್ರವಾಗಿ ವರ್ತಿಸುತ್ತಿದ್ದ ಚಾಲಕನ ವರ್ತನೆಯನ್ನು ಗಮನಿಸಿ ಪಾನಮತ್ತನಾಗಿ ಈ ರೀತಿಯಾಗಿ ವರ್ತಿಸುತ್ತಿದ್ದಾರೆ ಎಂಬ ಸಂಶಯ ಮೂಡಿತಾದರೂ ಆ ಬಳಿಕ ತಿಳಿದು ರಕ್ತದೊತ್ತಡದ ಸಮಸ್ಯೆಯಿಂದ ಈ ರೀತಿಯಾಗಿದೆ ಎಂದು ತಕ್ಷಣ ಎಲ್ಲರೂ ಸೇರಿ ಅವರನ್ನು ಬಸ್ಸಿನಿಂದ ಇಳಿಸಿ ಆಟೋ ಮೂಲಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಬಗ್ಗೆ ಪ್ರತ್ಯಕ್ಷದರ್ಶಿ ಸ್ಥಳೀಯ ವ್ಯಾಪಾರಿ ಗಣಪತಿ ಭಟ್ ಮಾಹಿತಿಯನ್ನ ನೀಡುತ್ತಾರೆ. ಬರ್ತಾ ಇತ್ತು, ಬರುವಾಗ ರೋಡಲ್ಲಿ ಆಚೀಚೆ ಹೋಗ್ತಾ ಇತ್ತು. ಏನಂತ ಓಡಿ ಬರುವಾಗ ನಮ್ಮ ಅಂಗಡಿ ಎದುರಿಗೆ ಬಸ್ ನಿಂತಿದೆ. ಅಲ್ಲೇ ನಿಂತು ನೋಡುವಾಗ ಡ್ರೈವರ್ ಒಂದು ಸೈಡ್ ಬಲೆಲಾಗಿ ನಗರ್ತಾ ಇದ್ದರು. ಅದಕ್ಕೆ ಅವರನ್ನೆಲ್ಲ ಒಟ್ಟು ಸೇರಿ ಅವರನ್ನೊಂದು ರಿಕ್ಷಾದಲ್ಲಿ ಹಾಕಿ ಅವನ ಆಸ್ಪತ್ರೆಗೆ ಕಳಿಸಿದ್ದೇವೆ. ಇನ್ನು ಏನು ಅಂತೇಳಿ ಇನ್ನು ನೋಡಬೇಕು. ಎಲ್ಲಿಯವರು? ಅವರು ಉಡುಪಿಯವರು, ಚಾಲಕರು.